ವಚನ ಸತ್ಯ ವಚನ, ಭೂಮಿಗೆ ಬಂದ ವಚನ. ವಚನ ಸತ್ಯ ವಚನ, ಭೂಮಿಗೆ ಬಂದ ವಚನ. ಆದಿಯಲ್ಲಿ ಇದ್ದ ವಚನ, ನಮ್ಮ ನೋಡ ಬಂದ ವಚನ. ವಚನ ಸತ್ಯ ವಚನ, ಭೂಮಿಗೆ ಬಂದ ವಚನ. ಪಿತನ ಮತ್ತು ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೆನ್. ನಮ್ಮ ಪ್ರಭುವಾದ ಯೇಸು ಕ್ರಿಸ್ತರ ವರಪ್ರಸಾದವು ನಿಮ್ಮೊಡನೆಯೂ ಇರಲಿ, ನಿಮ್ಮ ಆತ್ಮದೊಡನೆಯೂ ಇರಲಿ. ವಚನಾಮೃತ ಕಾರ್ಯಕ್ರಮಕ್ಕೆ ನಾನು ನಿಮ್ಮೆಲ್ಲರನ್ನು ಸ್ವಾಗತಿಸ್ತೇನೆ. ವಚನ ಅಮೃತ. ವಚನ ಅಂದರೆ ದೇವರ ವಾಕ್ಯ, ಅಮೃತ ಅಂದರೆ ನಿತ್ಯ ಕಾಲಕ್ಕೂ ಬಾಳುವಂಥದ್ದು. ನಶ್ವರವಾದ ದೇವರ ವಚನ ನಮಗೆ ನಶ್ವರವಾದ ಶಾಶ್ವತವಾದ ಸ್ವರ್ಗದ ಜೀವಿತದೆಡೆಗೆ ಸುರಕ್ಷಿತವಾಗಿ ಕರೆದೊಯ್ಯುತ್ತದೆ. ಆ ದೇವರ ವಾಕ್ಯಗಳನ್ನು ಓದುವುದಕ್ಕಾಗಿ, ಅವುಗಳನ್ನು ಆಲಿಸುವುದಕ್ಕಾಗಿ ಹಾಗೂ ಅವುಗಳನ್ನು ಧ್ಯಾನಿಸಿ ಪ್ರಭು ಯೇಸು ಕ್ರಿಸ್ತರಲ್ಲಿ ನಿತ್ಯ ಜೀವವನ್ನು ಪಡೆಯುವುದಕ್ಕಾಗಿ ನಾವೆಲ್ಲರೂ ಒಂದುಗೂಡಿದ್ದೇವೆ. ಈ ವಚನಾಮೃತ ಕಾರ್ಯಕ್ರಮದ ಮುಖಾಂತರ ಈ ಪ್ರಪಂಚದ ಮೂಲೆ ಮೂಲೆಗಳಲ್ಲಿರುವವರು, ದೇಶಗಳಲ್ಲಿರುವವರು, ವಿವಿಧ ಸ್ಥಳಗಳಲ್ಲಿ ವಿವಿಧ ಕೆಲಸ ಕಾರ್ಯಗಳನ್ನು ಮಾಡುತ್ತಿರುವವರು ನಾವೆಲ್ಲರೂ ಒಂದುಗೂಡಿದ್ದೇವೆ. ಪ್ರಭು ಯೇಸು ಕ್ರಿಸ್ತರ ವಿಶೇಷ ಕೃಪಾ ವರಗಳಿಗಾಗಿ ನಾವೀಗ ಪ್ರಾರ್ಥಿಸೋಣ. ಬಾ ಯೇಸುವಲ್ಲಿ ಬಾ, ನಿನ್ನ ಹೃದಯವ ಯೇಸುವಿಗೆ ತಾ, ನಿನ್ನ ಕಾಯುವ ಕುರುಬನವ. ಬಾ ಯೇಸುವಲ್ಲಿ ಬಾ, ನಿನ್ನ ಹೃದಯವ ಯೇಸುವಿಗೆ ತಾ, ನಿನ್ನ ಕಾಯುವ ಕುರುಬನವ. ಹುಟ್ಟಿದಾಗ ಏನು ಹೊತ್ತು ತಂದೆ, ಸತ್ತಾಗೇನು ಕೊಂಡು ಹೋಗುವೆ ನೀನು. ಹುಟ್ಟಿದಾಗ ಏನು ಹೊತ್ತು ತಂದೆ, ಸತ್ತಾಗೆ ಏನು ಕೊಂಡು ಹೋಗುವೆ ನೀನು. ಎಲ್ಲಿಂದ ನೀ ಬಂದೆ ಈ ಜಗಕ್ಕೆ, ಎಲ್ಲಿ ಹೋಗಬೇಕು ನಿನಗೆ ಗೊತ್ತೇ. ಬಾ ಯೇಸುವಲ್ಲಿ ಬಾ, ನಿನ್ನ ಹೃದಯವ ಯೇಸುವಿಗೆ ತಾ. ಬಾ ಯೇಸುವಲ್ಲಿ ಬಾ, ನಿನ್ನ ಹೃದಯವ ಯೇಸುವಿಗೆ ತಾ, ನಿನ್ನ ಕಾಯುವ ಕುರುಬನವ, ನಿನ್ನ ಕಾಯುವ ಕುರುಬನವ. ಪ್ರಭು ಯೇಸು ಕ್ರಿಸ್ತರೇ, ನೀವು ನಮ್ಮನ್ನು ಕಾಯುವ ಒಳ್ಳೆಯ ಕುರುಬರಾಗಿದ್ದೀರಿ. ನೀವು ನಮ್ಮನ್ನು ಪ್ರೀತಿಸುತ್ತೀರಿ. ಆದ್ದರಿಂದ ನಮ್ಮನ್ನು ಜಗತ್ತು ಉಂಟಾಗುವ ಮೊದಲೇ ನೀವು ಆರಿಸಿಕೊಂಡಿದ್ದೀರಿ. ತಾಯಿ ಗರ್ಭದಲ್ಲಿರುವಾಗಲೇ ನೀವು ನಮ್ಮನ್ನು ಆಯ್ಕೆ ಮಾಡಿಕೊಂಡಿದ್ದೀರಿ. ನಿಮ್ಮಲ್ಲಿ ನಾವು ನಿತ್ಯ ಜೀವವನ್ನು ಪಡೆಯುವುದಕ್ಕಾಗಿ, ನಿಮ್ಮಲ್ಲಿ ನಾವು ರಕ್ಷಣೆಯನ್ನು ಪಡೆಯುವುದಕ್ಕಾಗಿ, ನಮ್ಮ ಆತ್ಮಗಳನ್ನು ನಿತ್ಯ ಜೀವಕ್ಕಾಗಿ ನಾವು ಯೋಗ್ಯರಾಗುವುದಕ್ಕಾಗಿ ನೀವು ನಮ್ಮನ್ನು ಆಯ್ಕೆ ಮಾಡಿಕೊಂಡಿದ್ದೀರಿ. ನಿಮಗೆ ಸ್ತುತಿ ಸ್ತೋತ್ರಗಳನ್ನು ಸಲ್ಲಿಸುತ್ತಾ ನಿಮ್ಮ ವಿಶೇಷವಾದ ಕೃಪಾವರಗಳಿಗಾಗಿ ನಾವು ಪ್ರಾರ್ಥಿಸುತ್ತೇವೆ. ವಚನಾಮೃತ ಈ ಕಾರ್ಯಕ್ರಮದ ಎಲ್ಲ ವೀಕ್ಷಕರನ್ನು, ನನ್ನ ಸಹೋದರ ಸಹೋದರರನ್ನು ನೀವು ಆಶೀರ್ವದಿಸಿರಿ. ಪ್ರಭು ಯೇಸು ಕ್ರಿಸ್ತರೇ, ದುಃಖಿತರಾದವರ ಕಣ್ಣೀರನ್ನು ಒರೆಸಿರಿ, ಅವರ ರೋಗಗಳನ್ನು ಗುಣ ಮಾಡಿರಿ. ನೀವು ಒಂದೇ ಒಂದು ಮಾತಿನಿಂದ ಎಲ್ಲ ರೋಗಗಳನ್ನು ಗುಣ ಮಾಡುವಂತಹ ಸರ್ವಶಕ್ತ ದೇವರಾಗಿದ್ದೀರಿ. ನಿಮ್ಮನ್ನು ನಾವು ಜೆಹೋವಾ ರಾಫಾ ಅಂತ ಕರೆಯುತ್ತೇವೆ, ಗುಣ ಮಾಡುವ ದೇವರೆಂದು ನಾವು ಒಪ್ಪಿಕೊಳ್ಳುತ್ತೇವೆ. ನೀವು ಎಲ್ ಶಡಾಯ್,
ಸರ್ವಶಕ್ತ ದೇವರು, ನಿಮಗೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ. ನೀವು ಯೆಹೋವ ನಿಸ್ಸಿ, ಅಂದರೆ ನಮಗೆ ವಿಜಯವನ್ನು ಸಂಪಾದಿಸಿಕೊಡುವಂತಹ ದೇವರು ನೀವು ಆಗಿದ್ದೀರಿ. ನಮ್ಮ ಕೆಲಸ ಕಾರ್ಯಗಳಲ್ಲಿ ನಮ್ಮನ್ನು ಸಮೃದ್ಧಿಗೊಳಿಸುವಂತಹ, ನಮ್ಮ ಜೀವನದಲ್ಲಿ ಪ್ರತಿಯೊಂದು ಅಭಿವೃದ್ಧಿಯನ್ನು ಕೊಡುವಂತಹ ದೇವರು ನೀವು ಆಗಿದ್ದೀರಿ. ನಮ್ಮನ್ನು ಆಶೀರ್ವದಿಸಿರಿ. ಕೆಲಸವಿಲ್ಲದವರಿಗೆ ಒಳ್ಳೆಯ ಕೆಲಸ ಕಾರ್ಯಗಳು ಮಾಡುವಂತಹ ಯೋಗ್ಯತೆಯನ್ನು ಕೊಡಿರಿ. ಕೆಲಸದ ಸ್ಥಳಗಳಲ್ಲಿ ಪ್ರಮೋಷನ್ ಆಶಿಸುವವರಿಗೆ ಪ್ರಮೋಷನ್ ಸಿಗುವಂತೆ ಮಾಡಿರಿ. ಸಕಾಲದಲ್ಲಿ ಒಂದು ಒಳ್ಳೆಯ ಸಂಬಂಧವನ್ನು ಬೆಳೆಸಿ ವಿವಾಹ ಜೀವನವನ್ನು, ವಿವಾಹದ ಪವಿತ್ರ ಸಂಸ್ಕಾರವನ್ನು ಸ್ವೀಕರಿಸುವಂತೆಯೂ, ವಿವಾಹ ಜೀವನದ ಸಂಸ್ಕಾರವನ್ನು ಸ್ವೀಕರಿಸುವವರಿಗೆ ಸಕಾಲದಲ್ಲಿ ಮಗುವಿನ ಸಂತಾನ ಭಾಗ್ಯವನ್ನು ಒದಗಿಸಿರಿ. ಒಳ್ಳೆಯ ಮಕ್ಕಳನ್ನು ಒಳ್ಳೆಯ ರೀತಿಯಲ್ಲಿ ಸದ್ಗುಣಗಳಿಂದ ಬೆಳೆಸಲು ಬೇಕಾದಂತಹ ಎಲ್ಲ ಆರ್ಥಿಕವಾದ ಆಶೀರ್ವಾದಗಳನ್ನು ಕೂಡ ಕುಟುಂಬಗಳಿಗೆ ನೀವು ಒದಗಿಸಿರಿ. ನೀವು ಎಲ್ಲವನ್ನು ಒದಗಿಸುವಂತಹ ಜೆಹೋವ ಜಾಯ್ರಾ, ಯಾಹ್ವೆ ಈರ್ಹೆ, ಗಾಡ್ ದ ಪ್ರೊವೈಡರ್ ನೀವಾಗಿದ್ದೀರಿ. ಹೌದು ಪ್ರಭು ಯೇಸುವೆ, ನೀವೇ ನಿಜವಾದ ಏಕೈಕ ದೇವರಾಗಿದ್ದೀರಿ. ನಿಮ್ಮ ನಾಮದಲ್ಲಿ ಹೊರತು, ಪ್ರಭು ಯೇಸು ಕ್ರಿಸ್ತರ ನಾಮದಲ್ಲಿ ಹೊರತು, ಸ್ವರ್ಗದಲ್ಲೂ ಭೂಲೋಕದಲ್ಲೂ ಹಾಗೂ ಪಾತಾಳದಲ್ಲೂ ನಮ್ಮ ರಕ್ಷಣೆಗಾಗಿ, ನಮ್ಮ ನಿತ್ಯ ಜೀವಕ್ಕಾಗಿ ಬೇರೆ ಯಾವುದೇ ಹೆಸರನ್ನು ನಮಗೆ ಕೊಡಲಾಗಿಲ್ಲ. ಹೌದು ಪ್ರಭು ಯೇಸು ಕ್ರಿಸ್ತರೇ, ನಿಮ್ಮ ನಾಮದಲ್ಲಿ ನಾವು ಪ್ರಾರ್ಥಿಸುತ್ತೇವೆ. ರೋಗಿಗಳನ್ನು ಗುಣ ಮಾಡಿರಿ. ನಮ್ಮ ಎಲ್ಲ ಕೆಲಸ ಕಾರ್ಯಗಳು ಸುಸೂತ್ರವಾಗಿ ನಡೆಯುವಂತೆ, ಫಲಪ್ರದವಾಗುವಂತೆ ನಮ್ಮನ್ನು ಆಶೀರ್ವದಿಸಿರಿ. ನಿಮ್ಮ ಪವಿತ್ರ ನಾಮದಲ್ಲಿ ಈ ಪ್ರಾರ್ಥನೆಯನ್ನು ನಾವು ಮಾಡುತ್ತೇವೆ. ಆಮೇನ್, ಆಮೇನ್, ಆಮೇನ್. ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ನಾವು 2ನೇ ಕೊರಿಂಥಿಯರಿಗೆ ಬರೆದ ಪತ್ರದಲ್ಲಿ 5ನೇ ಅಧ್ಯಾಯದಲ್ಲಿ 10ನೇ ವಚನದಲ್ಲಿ ಈ ರೀತಿಯಲ್ಲಿ ನಾವು ಓದುತ್ತೇವೆ. ನಾವು ಎಲ್ಲರೂ ನ್ಯಾಯ ವಿಚಾರಣೆಗಾಗಿ ಕ್ರಿಸ್ತ ಯೇಸುವಿನ ಮುಂದೆ ನಿಲ್ಲಲೇಬೇಕು. ಪ್ರತಿಯೊಬ್ಬನೂ ತನ್ನ ದೈಹಿಕ ಜೀವನದಲ್ಲಿ ಮಾಡಿದ ಪಾಪ ಪುಣ್ಯ ಕಾರ್ಯಗಳಿಗೆ ತಕ್ಕ ಪ್ರತಿಫಲವನ್ನು ಪಡೆಯಲೇಬೇಕು. ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ. ನಾವೆಲ್ಲರೂ ಪ್ರಿಯರೇ, ಯಾವುದೇ ಧರ್ಮಕ್ಕೆ, ಯಾವುದೇ ಜಾತಿಗೆ, ಯಾವುದೇ ದೇಶಕ್ಕೆ, ಯಾವುದೇ ರೀತಿಯ ಕೆಲಸ ಕಾರ್ಯಗಳಿಗೆ ಸೀಮಿತವಾಗಿದ್ದರೂ ಕೂಡ ನಾವೆಲ್ಲರೂ ಒಂದು ದಿನ ನಮ್ಮ ಮರಣದಲ್ಲಿ ನಾವು ನಾಶವಾಗುವುದಿಲ್ಲ. ಅದಕ್ಕೆ ಬದಲಾಗಿ ನಾವು ನಿತ್ಯ ಜೀವಕ್ಕೆ ನಾವು ಹಾದು ಹೋಗುತ್ತೇವೆ. ನಾವು ಆ ನಿತ್ಯ ಜೀವದಲ್ಲಿ, ಆ ನಮ್ಮ ಶಾಶ್ವತವಾದ ಜೀವನದಲ್ಲಿ ಪ್ರಭು ಯೇಸು ಕ್ರಿಸ್ತರ ಮುಂದೆ ನ್ಯಾಯ ವಿಚಾರಣೆಗಾಗಿ ನಿಲ್ಲುಕೊಳ್ಳಬೇಕು. ಅಲ್ಲಿ ನಾವು ನಿಂತುಕೊಂಡಾಗ ಪ್ರತಿಯೊಬ್ಬನು ತಮ್ಮ ದೈಹಿಕವಾದ ಜೀವನದಲ್ಲಿ ಮಾಡಿದಂತಹ ಎಲ್ಲ ಪಾಪಗಳಿಗೆ ತಕ್ಕ ಶಿಕ್ಷೆಯನ್ನು ಅನುಭವಿಸಬೇಕು. ಮಾಡಿದಂತಹ ಪುಣ್ಯ ಕಾರ್ಯಗಳಿಗೆ ಸರಿಯಾದ ಪ್ರತಿಫಲವನ್ನು ಅನುಭವಿಸಬೇಕು. ಇದನ್ನೆಲ್ಲವನ್ನು ಕೊಡುವವರು ನಮ್ಮ ಪ್ರಭು ಯೇಸು ಕ್ರಿಸ್ತರು. ಪ್ರಕಟಣೆಗಳ ಪುಸ್ತಕ, ಪವಿತ್ರ ಪುಸ್ತಕದಲ್ಲಿ 73 ಪುಸ್ತಕಗಳಿದ್ದರೆ, ಕೊನೆಯ ಪುಸ್ತಕವಾದ ಪ್ರಕಟಣೆಗಳ ಪುಸ್ತಕದಲ್ಲಿ 20ನೇ ಅಧ್ಯಾಯ 15ನೇ ವಚನದಲ್ಲಿ ನಾವು ಓದುತ್ತೇವೆ, ಯಾರ ಹೆಸರುಗಳು ಆ ನಿತ್ಯ ಜೀವನದ ಆ ಪುಸ್ತಕದಲ್ಲಿ ಬರೆದಿಲ್ಲವೋ ಅವರನ್ನು ಶಾಶ್ವತವಾದ ಬೆಂಕಿಯ ಸರೋವರಕ್ಕೆ ಎಸೆಯಲಾಗುವುದು. ಅದೇ ನಿತ್ಯ ಮರಣ. ಆದ್ದರಿಂದ ನಾವು ಈ ಲೋಕದಲ್ಲಿರುವಾಗ ನಮ್ಮ ಹೆಸರುಗಳು ಆ ನಿತ್ಯ ಜೀವನದ ಪುಸ್ತಕದಲ್ಲಿ ದೇವರೇ ಬರೆಯುವಂತೆ ನಾವು ಮಾಡಬೇಕು. ರೋಮಿಯರಿಗೆ ಬರೆದ ಪತ್ರ 8ನೇ ಅಧ್ಯಾಯ 1ನೇ ವಚನ. ರೋಮಿಯರಿಗೆ ಬರೆದಂತಹ ಪತ್ರದಲ್ಲಿ 8ನೇ ಅಧ್ಯಾಯ 1ನೇ ವಚನದಲ್ಲಿ ದೇವರ ವಾಕ್ಯ ಹೇಳ್ತದೆ, ಪ್ರಭು ಯೇಸು ಕ್ರಿಸ್ತರ ಐಕ್ಯತೆಯಲ್ಲಿ ಇರುವವರಿಗೆ ಅಪರಾಧಿ ಎಂಬಂತಹ ಒಂದು ತೀರ್ಪೇ ಇರುವುದಿಲ್ಲ. ಪ್ರಭು ಯೇಸು ಕ್ರಿಸ್ತರಲ್ಲಿ ನಾವು ಸಂಪೂರ್ಣವಾಗಿ ಎಲ್ಲ ಪಾಪದ ಕರ್ಮದಿಂದ, ಪಾಪದ ಶಿಕ್ಷೆಯಿಂದ, ಕರ್ಮ ಫಲದಿಂದ ಸಂಪೂರ್ಣವಾದ ಬಿಡುಗಡೆಯನ್ನು ನಾವು ಹೊಂದುತ್ತೇವೆ. ಒಬ್ಬ ಸಹೋದರ ಇಲ್ಲಿ ಬಂದಿದ್ದ. ಅವನಿಗೆ ಒಂದು ವಿಶೇಷವಾದ ಎಲುಬುಗಳ ಕಾಯಿಲೆ ಇತ್ತು. ದೆರ್ ವಾಸ್ ಸಮ್ ಸ್ಪೆಷಲ್ ಇನ್ಫೆಕ್ಷನ್ ಇನ್ ದ ಲೆಗ್ಸ್. ಆರ್ಥೋಪೆಡಿಷಿಯನ್ ಮಂಗಳೂರಿನಲ್ಲಿ ಬಹಳ ಫೇಮಸ್, ಪ್ರಸಿದ್ಧಿ ಆದ ಡಾಕ್ಟರ್ ಅವನಿಗೆ ಚಿಕಿತ್ಸೆ ಕೊಟ್ಟರು. ಆದಷ್ಟು ಔಷಧಿಗಳನ್ನು ಕೊಟ್ಟರು, ಆದಷ್ಟು ರೀತಿಯಲ್ಲಿ ಸರ್ಜರಿಗಳನ್ನೆಲ್ಲ ಮಾಡಿದರು. ಆದರೆ ಕೂಡ ಗುಣವಾಗಲಿಲ್ಲ. ಕೊನೆಗೆ ಆ ಡಾಕ್ಟರ್ ಹೇಳಿದರು, ಸಹೋದರ, ನಿನಗೆ ಯಾವುದೋ ಪಾಪದ ಶಿಕ್ಷೆ ಇದೆ, ಯಾವುದೋ ಕರ್ಮ ಫಲವಿದೆ, ಯಾವುದೋ ರೀತಿಯ ನಿನ್ನ ಪೂರ್ವಜರು ಮಾಡಿದಂಥ ಪಾಪದ ಶಿಕ್ಷೆ ಅಥವಾ ನೀನೇ ಮಾಡಿದಂತಹ ಪಾಪದ ಶಿಕ್ಷೆ, ನಿನ್ನ ಕುಟುಂಬದಲ್ಲಿ ಯಾರೋ ಮಾಡಿದ ಪಾಪದ ಶಿಕ್ಷೆ ನಿನ್ನ ಮೇಲೆ ಇದೆ. ಆದ್ದರಿಂದ ನಾವು ಎಲ್ಲ ರೀತಿಯ ಔಷಧಿಗಳನ್ನು ಕೊಟ್ಟರು ಕೂಡ, ಎಲ್ಲ ರೀತಿಯ ಚಿಕಿತ್ಸೆ ಕೊಟ್ಟರು ಕೂಡ
ನಿನ್ನ ಎಲುಬಿನ ಆ ಇನ್ಫೆಕ್ಷನ್ ಕಡಿಮೆಯಾಗುವುದು ನಮಗೆ ಕಾಣಿಸುತ್ತಿಲ್ಲ. ಅದರಿಂದ ನಾವು ಏನು ಮಾಡಲಿಕ್ಕೂ ಕೂಡ ಆಗುವುದಿಲ್ಲ. ಆದರೆ ಆ ವ್ಯಕ್ತಿ ಆ ಎಲ್ಲ ನೋವನ್ನು ಸಹಿಸುತ್ತಾ ಇಲ್ಲಿ ದೈವಿಕ ಕರೆಯ ಕೇಂದ್ರಕ್ಕೆ ಬಂದಿದ್ದ. ಇಲ್ಲಿ ಧ್ಯಾನದ ಸಮಯದಲ್ಲಿ ದೇವರು ಅವನಿಗೆ ತೋರಿಸಿದರು ಅವನ ಜೀವನದಲ್ಲಿ ಯಾವ ರೀತಿಯಲ್ಲಿ ಅವನು ಕೆಲವರನ್ನು ಕ್ಷಮಿಸಿರಲಿಲ್ಲ. ಅದಕ್ಕೆ ಬದಲಾಗಿ ಅವನಲ್ಲಿ ದ್ವೇಷ ಅಥವಾ ಪ್ರತೀಕಾರದ ಭಾವನೆಗಳಿದ್ದವು. ಅವನು ದೇವರ ಮುಂದೆ ಮೊಣಕಾಲೂರಿ ಕಣ್ಣೀರು ಸುರಿಸಿ ಕ್ಷಮೆಯನ್ನು ಕೇಳಿದ. ತನ್ನ ಪಾಪಗಳಿಂದ ವಿಮುಕ್ತನಾದ ಹಾಗೂ ದೇವರಿಗೆ ಅಭಿಮುಖನಾದ. ಎಲ್ಲ ಪಾಪಗಳನ್ನು ಅವನು ತ್ಯಜಿಸಿದ, ಪಾಪದ ಹವ್ಯಾಸಗಳನ್ನು ತ್ಯಜಿಸಿದ ಹಾಗೂ ತನ್ನ ಜೀವನವನ್ನೇ ನೂತನವಾಗಿ ರೂಪಾಂತರಗೊಳಿಸಿಕೊಂಡ. ಆಮೇಲೆ ಇಲ್ಲಿಂದ ಹೊರಟು ಹೋದ ನಂತರ ಪದೇ ಪದೇ ಇಲ್ಲಿ ಧ್ಯಾನಕ್ಕೆ ಬರ್ತಿದ್ದ. ಯಾಕಂದರೆ ದೇವರ ವಚನಗಳ ವಿಶೇಷವಾದ ಪ್ರೀತಿ ಅಭಿರುಚಿ ಅವನಿಗೆ ಸಿಕ್ಕಿತು. ಕೆಲವು ತಿಂಗಳುಗಳು ಹೋಗಬೇಕಾದ್ರೆ ಅವನಿಗೆ ಇನ್ಫೆಕ್ಷನ್ ಕಡಿಮೆ ಆಯಿತು. ಆಮೇಲೆ ಒಂದು 6 ತಿಂಗಳುಗಳ ನಂತರ ಡಾಕ್ಟರ್ ಬಳಿಗೆ ಹೋಗಿ ಡಾಕ್ಟರ್ ಎಲ್ಲ ಎಕ್ಸ್ರೇ ಹಾಗೂ ಬ್ಲಡ್ ರಿಪೋರ್ಟ್ಸ್ ಎಲ್ಲ ನೋಡಿದಾಗ ಡಾಕ್ಟರ್ಗೆ ಬಹಳ ಆಶ್ಚರ್ಯ. ಡಾಕ್ಟರ್ ಹೇಳಿದ್ರಂತೆ, ದೇವರೇ ನಿನ್ನನ್ನು ಗುಣ ಮಾಡಿದ್ದು, ಎಲ್ಲ ಇನ್ಫೆಕ್ಷನ್ ಮಾಯವಾಗಿದೆ. 10 ವರ್ಷಗಳಿಂದ ನಾವು ನಿನಗೆ ಚಿಕಿತ್ಸೆ ಕೊಡ್ತಿದ್ದೆವು. 10 ವರ್ಷಗಳಿಂದ ನಮ್ಮ ಚಿಕಿತ್ಸೆ ಅದು ಫಲಪ್ರದವಾಗಿಲ್ಲ. ಆದರೆ ಈಗ ನೀನು ಸಂಪೂರ್ಣವಾಗಿ ಗುಣವಾಗಿದ್ದೀಯ. ಇದು ದೇವರೇ ಮಾಡಿದಂತಹ ಪವಾಡ, ದೇವರೇ ಮಾಡಿದಂತಹ ಅದ್ಭುತ. ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ. ಪ್ರಿಯರೇ, ನಮ್ಮ ಜೀವನದಲ್ಲಿ ಕೆಲವೊಂದು ಸಾರಿ ಪಾಪದ ಶಿಕ್ಷೆ ಇರ್ಬೋದು, ಪೂರ್ವಜರ ಪಾಪದ ಶಿಕ್ಷೆ ಅಥವಾ ಕರ್ಮಫಲ ಅಥವಾ ಇನ್ನೇನಾದರೂ ಶಾಪಗಳಿರ್ಬೋದು. ಆದರೆ ಯಾವಾಗ ನಾವು ಪ್ರಭು ಯೇಸು ಕ್ರಿಸ್ತರ ಬಳಿಗೆ ಬರುತ್ತೇವೆ, ಅವರು ನಮ್ಮನ್ನು ಪಾಪದ ಶಾಪದಿಂದ ಬಿಡುಗಡೆಗೊಳಿಸೋದಕ್ಕಾಗಿ, ಶಾಪಗ್ರಸ್ತದಿಂದ ಬಿಡುಗಡೆಗೊಳಿಸೋದಕ್ಕಾಗಿ ಅವರೇ ಒಂದು ಶಾಪವಾಗಿ ಆ ಶಿಲುಬೆ ಮೇಲೆ ಅವರು ಎಲ್ಲ ನೋವುಗಳನ್ನು, ಪಾಪದ ಶಿಕ್ಷೆಯನ್ನು ಅನುಭವಿಸಿದ್ದಾರೆ. ಅದನ್ನೇ ನಾವು ಓದ್ತೇವೆ. ಗಲಾತ್ಯರಿಗೆ ಬರೆದಂತಹ ಪತ್ರ, ಪವಿತ್ರ ಪುಸ್ತಕದಲ್ಲಿ, ಪವಿತ್ರ ಬೈಬಲ್ನಲ್ಲಿ ಗಲಾತ್ಯರಿಗೆ ಬರೆದ ಪತ್ರ ಇದೆ. ಅದರಲ್ಲಿ 3ನೇ ಅಧ್ಯಾಯ 13ನೇ ವಚನದಲ್ಲಿ ನಾವು ಓದ್ತೇವೆ. ಗಲೇಷಿಯನ್ಸ್ ಚಾಪ್ಟರ್ 3:13, ನಮ್ಮನ್ನು ನಮ್ಮ ಪಾಪದ ಶಿಕ್ಷೆಯಿಂದ, ಕರ್ಮಫಲದಿಂದ, ಪಾಪದ ಶಾಪದಿಂದ, ಪಾಪದ ಪ್ರತಿಯೊಂದು ಶಿಕ್ಷೆಯಿಂದ ಬಿಡುಗಡೆಗೊಳಿಸುವುದಕ್ಕಾಗಿ ಪ್ರಭು ಯೇಸು ಕ್ರಿಸ್ತರೇ ಒಂದು ಶಾಪವಾಗಿ ಆ ಶಿಲುಬೆ ಮೇಲೆ ಮರಣಿಸಿದರು. ಅಂದರೆ ಪ್ರಭು ಯೇಸು ಕ್ರಿಸ್ತರು ನಿಷ್ಕಳಂಕರಾಗಿ ಜನಿಸಿದರು. ಪಾಪವೊಂದನ್ನು ಬಿಟ್ಟು ಇನ್ನು ಎಲ್ಲ ರೀತಿಯಲ್ಲಿ ಮನುಷ್ಯ ಸ್ವಭಾವದಲ್ಲಿ ಅವರು ಜೀವಿಸಿದರು. ಆದರೆ ಪಾಪವನ್ನು ಮಾಡಲಿಲ್ಲ. ಆದ್ದರಿಂದ ಅವರ ರಕ್ತವು ಸಂಪೂರ್ಣವಾದ ಪಾಪರಹಿತವಾದ ರಕ್ತ, ಅತ್ಯಮೂಲ್ಯವಾದ ನಿಷ್ಕಳಂಕವಾದ ಅವರ ರಕ್ತ. ಆ ನಿಷ್ಕಳಂಕವಾದ ಅವರ ರಕ್ತವನ್ನು ನಮ್ಮ ಪಾಪದ ಶಿಕ್ಷೆಯಿಂದ ನಮ್ಮನ್ನು ಬಿಡುಗಡೆಗೊಳಿಸುವುದಕ್ಕಾಗಿ ಪ್ರಭು ಯೇಸು ಕ್ರಿಸ್ತರು ಶಿಲುಬೆಯಲ್ಲಿ ಅದನ್ನು ಸುರಿಸಿದರು. ಕೊನೆಯ ತೊಟ್ಟು ರಕ್ತ ಪ್ರಭು ಯೇಸು ಕ್ರಿಸ್ತರು ಆ ಶಿಲುಬೆ ಮೇಲೆ ಸುರಿಸಿದರು. ಅವರ ಒಂದು ಈಟಿಯಿಂದ ಅವರ ಪಕ್ಕೆಯನ್ನು ತಿವಿದಾಗ ಅವರ ಹೃದಯದಿಂದ ಕೊನೆಯ ತೊಟ್ಟು ರಕ್ತ ಹೊರಗೆ ಸುರಿಯಿತು. ಆ ರಕ್ತದಲ್ಲಿ ಅವರು ನಮ್ಮ ಎಲ್ಲ ಪಾಪಗಳನ್ನು ಕ್ಷಮಿಸಿದ್ದಾರೆ. ನಮ್ಮ ಎಲ್ಲ ಪಾಪಗಳಿಂದ ನಮ್ಮನ್ನು ಬಿಡುಗಡೆಗೊಳಿಸಿದ್ದಾರೆ. ಪ್ರಭು ಯೇಸು ಕ್ರಿಸ್ತರ ನಾಮದಲ್ಲಿ ನಮಗೆ ಯಾವ ರೀತಿಯ ಕೂಡ ಶಾಪ ಇಲ್ಲ. ಒಬ್ಬ ವ್ಯಕ್ತಿ ಇಲ್ಲಿ ಬಂದಿದ್ದ, ನನಗೆ ಹೇಳ್ತಿದ್ದ, ಫಾದರ್, ನನಗೆ ಸರ್ಪದೋಷವಿದೆ. ನಾನು ಹೇಳಿದೆ, ಪ್ರಭು ಯೇಸು ಕ್ರಿಸ್ತರಲ್ಲಿ ಎಲ್ಲ ಸರ್ಪದೋಷ, ಎಲ್ಲ ರೀತಿಯ ನಾಗದೋಷ, ಎಲ್ಲ ರೀತಿಯ ಎಲ್ಲ ಪ್ರಾಣಿಗಳ ಶಾಪ ಅಥವಾ ಯಾವುದೇ ಪೂರ್ವಜರ ಶಾಪ, ತಂದೆ ತಾಯಂದಿರ ಶಾಪ, ಅಣ್ಣ ತಮ್ಮಂದಿರ ಶಾಪ, ಎಲ್ಲ ಶಾಪದಿಂದ ನಿನಗೆ ಬಿಡುಗಡೆಯಾಗುವುದು. ಪ್ರಭು ಯೇಸು ಕ್ರಿಸ್ತರಲ್ಲಿ ಸಂಪೂರ್ಣವಾದ ಬಿಡುಗಡೆ ಇದೆ. ಹಾಗೂ ಎಷ್ಟೋ ಮಂದಿ ಗುಣವಾಗಿದ್ದಾರೆ. ಇಲ್ಲಿ ಎಷ್ಟು ಮಂದಿ ಜೀವನದಲ್ಲಿ ಅದ್ಭುತಗಳು ನಡೆದಿವೆ, ಪವಾಡಗಳು ನಡೆದಿವೆ. ಎಷ್ಟು ಮಂದಿ ಇಲ್ಲಿ ಸ್ವಸ್ಥತೆಯನ್ನು ಪಡೆದಿದ್ದಾರೆ. ಏನೆಲ್ಲ ಪ್ರಾರ್ಥಿಸಿದ್ದಾರೆ ಅದನ್ನೆಲ್ಲವನ್ನು ಪಡೆದಿದ್ದಾರೆ. ನನ್ನ ಸಹೋದರ, ನನ್ನ ಸಹೋದರಿ, ನಿನಗೆ ಆ ಬಿಡುಗಡೆಯ ಆನಂದ, ಆಶೀರ್ವಾದಗಳ ಸುರಿಮಳೆ ಅಥವಾ ಕೃಪಾ ಅಭಿಷೇಕ ಆಗಬೇಕಾದ್ರೆ ಪ್ರಭು ಯೇಸು ಕ್ರಿಸ್ತರಲ್ಲಿ ಬಾ, ಯೇಸುವಲ್ಲಿ ಬಾ, ನಿನ್ನ ಹೃದಯವ ಯೇಸುವಿಗೆ ನಾನು ಇನ್ನು ಏನು ಮಾಡಬೇಕು? ಪ್ರಭು ಯೇಸು ಕ್ರಿಸ್ತರಲ್ಲಿ ಬಂದಾಗ ನಾವು ಓದುತ್ತೇವೆ, ಮತ್ತಾಯ ಬರೆದ ಶುಭ ಸಂದೇಶದಲ್ಲಿ 18ನೇ ಅಧ್ಯಾಯದಲ್ಲಿ 24ರಿಂದ 35ನೇ ವಚನಗಳವರೆಗೆ.
ಮ್ಯಾಥ್ಯೂ ಚಾಪ್ಟರ್ 18 ವರ್ಸ್ 24 to 35. ಇಲ್ಲಿ ಪ್ರಭು ಯೇಸು ಕ್ರಿಸ್ತರು ಕ್ಷಮಿಸದ ಒಬ್ಬ ಸೇವಕನ ಸಾಮರ್ಥ್ಯ ಮುಖಾಂತರ ನಮಗೆ ಕರೆ ಕೊಡುತ್ತಾರೆ, ನಾವು ಕ್ಷಮಿಸಬೇಕು. ಈ ಸಾಮರ್ಥ್ಯಲ್ಲಿ ಮ್ಯಾಥ್ಯೂ ಚಾಪ್ಟರ್ 18 ವರ್ಸಸ್ 24 to 35 ಪ್ರಭು ಯೇಸು ಕ್ರಿಸ್ತರು ಹೇಳ್ತಾರೆ, ಒಬ್ಬ ರಾಜನಿದ್ದ. ಆ ರಾಜನಿಗೆ ಎಷ್ಟೋ ಮಂದಿ ಸೇವಕರಿದ್ದರು. ಒಬ್ಬ ಸೇವಕನ ರಾಜನಿಂದ ಸಾಲ ತೆಗೆದುಕೊಂಡಿದ್ದ, ಕೋಟಿಗಟ್ಟಲೆ ಸಾಲ ತೆಗೆದುಕೊಂಡಿದ್ದ. ಆದರೆ ಆ ಸಾಲ ತೀರಿಸಲಿಕ್ಕೆ ಅವನಿಗೆ ಸಾಧ್ಯವಾಗಲಿಲ್ಲ. ಆ ಸಮಯದಲ್ಲಿ ಆ ರಾಜ ಸೇವಕನನ್ನು ಕರೆಸಿ ಈ ರೀತಿಯಾಗಿ ಹೇಳ್ತಾರೆ, ನೀನು ನಿನ್ನ ಸಾಲವನ್ನು ಆದಷ್ಟು ಬೇಗ ತೀರಿಸಬೇಕು, ತೀರಿಸದಿದ್ದರೆ ನಿನ್ನನ್ನು ಮಾರುತ್ತೇನೆ ಅಥವಾ ನಿನ್ನ ಹೆಂಡತಿ ಮಕ್ಕಳನ್ನು ಮಾರುತ್ತೇನೆ. ಅನಾದಿ ಕಾಲದಲ್ಲಿ ಎಷ್ಟು ವರ್ಷಗಳ ಹಿಂದೆ ಸಾಲ ತೆಗೆದುಕೊಂಡದ್ದನ್ನು ಹಿಂದಕ್ಕೆ ತೀರಿಸದಿದ್ದರೆ ಅವರನ್ನು ಮಾರಿ ಅವರನ್ನು ಗುಲಾಮರನ್ನಾಗಿ ಮಾಡ್ತಿದ್ರು. ಮಾರಿದ ಹಣದಲ್ಲಿ ಯಾವ ರೀತಿಯಲ್ಲಿ ನಾವು ಜಾನುವಾರುಗಳನ್ನು, ಹಸುಗಳನ್ನು, ಕೋಣಗಳನ್ನು ಅಥವಾ ಯಾವುದೇ ಪ್ರಾಣಿಗಳನ್ನು ಮಾರ್ತೇವೆ, ಆ ರೀತಿಯಲ್ಲಿ ಮನುಷ್ಯರನ್ನು ಕೂಡ ಮಾರ್ತಿದ್ರು. ಆಮೇಲೆ ಮನುಷ್ಯರನ್ನು ಗುಲಾಮರನ್ನಾಗಿ ಮಾಡ್ತಿದ್ರು. ಆ ರೀತಿಯಲ್ಲಿ ಮಾಡುವೆನೆಂದು ರಾಜನು ಹೇಳಿದಾಗ ಆ ಸೇವಕ ರಾಜನ ಕಾಲುಗಳಿಗೆ ಬಿದ್ದು ಅಂಗಲಾಚಿಸಿದ, ನನಗೆ ಸ್ವಲ್ಪ ಸಮಯ ಕೊಡಿರಿ, ನಾನು ನಿಮ್ಮ ಸಾಲವನ್ನು ಸಂಪೂರ್ಣವಾಗಿ ತೀರಿಸ್ತೇನೆ ಎಂದು ಹೇಳಿದಾಗ ರಾಜ ಅವನ ಮೇಲೆ ಕನಿಕರ ತೋರಿಸಿ ಅವನನ್ನು ಕ್ಷಮಿಸಿದರು, ಅವನ ಮೇಲೆ ದಯೆ ತೋರಿಸಿದರು, ಅವನನ್ನು ಕ್ಷಮಿಸಿ ಹೋಗಲು ಬಿಟ್ಟರು. ಎಷ್ಟೋ ಕೋಟಿಗಟ್ಟಲೆ ಸಾಲ ಅವನಿಗಿತ್ತು, ಆದರೆ ಎಲ್ಲದರಿಂದ ಅವನಿಗೆ ಮುಕ್ತಿ ಸಿಕ್ಕಿತು. ಇನ್ನು ಅವನು ಸಾಲ ಹಿಂತಿರುಗಿಸಬೇಕೆಂಬಂತಹ ಪ್ರಮೇಯವೇ ಇಲ್ಲ. ಆದರೆ ಅವನು ಹೊರಗೆ ಹೋದಾಗ, ಅರಮನೆಯಿಂದ ಹೊರಗೆ ಹೋದಾಗ ಅವನಿಗೆ ಅವನ ಇನ್ನೊಬ್ಬ ಸೇವಕ ಸಿಕ್ಕಿತ, ಅವನ ಜೊತೆಯಲ್ಲಿ ಕೆಲಸ ಮಾಡುವ ಇನ್ನೊಬ್ಬ ಸೇವಕ. ಆ ಸೇವಕನು ಇವನಿಗೆ 100 ರೂಪಾಯಿ ಕೊಡಲಿಕ್ಕಿತ್ತು, 100 ರೂಪಾಯಿ ಸಾಲ. ಆದರೆ ಅವನನ್ನು ಕೇಳಿದ, ಈಗಲೇ ಆ 100 ರೂಪಾಯಿ ಕೊಡು, ಇಲ್ಲದಿದ್ದರೆ ನಿನ್ನನ್ನು ಸಾಯಿಸ್ತೇನೆ. ಆಗ ಆ ಸೇವಕ ಕೂಡ ಇವನಲ್ಲಿ ಅಂಗಲಾಚಿಸಿದ, ನನಗೆ ಸ್ವಲ್ಪ ಸಮಯ ಕೊಡು, ನಿನ್ನ 100 ರೂಪಾಯಿಯನ್ನು ನಾನು ಹಿಂತಿರುಗಿ ಕೊಡ್ತೇನೆ. ಆದರೆ ಈ ಸೇವಕ ಕೇಳಲಿಲ್ಲ, ಕನಿಕರ ತೋರಿಸಲಿಲ್ಲ. ಅದಕ್ಕೆ ಬದಲಾಗಿ ತನ್ನ ಸಂಗಾತಿ ಸೇವಕನನ್ನು ಹಿಡಿದು, ಅವನ ಹೆಂಡತಿ ಮಕ್ಕಳನ್ನು ಕೂಡ ಹಿಡಿದು ಅವರನ್ನು ಬಂಧನದಲ್ಲಿ ಇರಿಸಿದ. ಈಗ ನೋಡಿ, ನಡೆದ ಸಂಗತಿಯನ್ನು ಕೆಲವರು ಹೋಗಿ ರಾಜನಿಗೆ ತಿಳಿಸಿದರು. ಅಂದರೆ ನಮ್ಮ ಜೀವನದಲ್ಲಿ ಕೂಡ ನಾವು ದೇವರ ಬಳಿಗೆ ಬಂದಾಗ ಪ್ರಭು ಯೇಸು ಕ್ರಿಸ್ತರು ನಿಜವಾದ ದೇವರು, ಏಕೈಕ ದೇವರು, ಅವರನ್ನು ಬಿಟ್ಟರೆ ಬೇರೆ ಯಾರ ದೇವರು ಇಲ್ಲ. ಬೇರೆ ದೇವರುಗಳು ವಿಗ್ರಹಗಳಿರ್ಬೋದು, ಮೂರ್ತಿಗಳಿರ್ಬೋದು, ಪ್ರತಿಮೆಗಳಿರ್ಬೋದು, ಅಥವಾ ಗಿಡ ಮರಗಳು, ಸೃಷ್ಟಿಯಲ್ಲಿಂತಹ ಜಾನುವಾರುಗಳು, ಪ್ರಾಣಿಗಳು, ಅಥವಾ ಗುಡ್ಡ ಪರ್ವತಗಳು, ನದಿಗಳು, ಅಥವಾ ಸೂರ್ಯ ಚಂದ್ರಾದಿಗಳಾಗಿರ್ಬೋದು, ಅವೆಲ್ಲವನ್ನು ದೇವರು ಸೃಷ್ಟಿಸಿದವರು. ಅವೆಲ್ಲವೂ ಸೃಷ್ಟಿ. ಆದರೆ ನಿಜವಾದ ದೇವರು ಸೃಷ್ಟಿ ಅಲ್ಲ, ಅವರನ್ನು ಯಾರೂ ಸೃಷ್ಟಿಸುವುದಿಲ್ಲ. ಅವರು ದೇವಾದಿ ದೇವರು, ಅವರಿಗೆ ಆರಂಭವೂ ಹಾಗೂ ಕೊನೆ ಎಂಬುದೂ ಇಲ್ಲ. ಅದರಿಂದ ನಿಜವಾದ ದೇವರು ಹೇಳ್ತಾರೆ ಪವಿತ್ರ ಪುಸ್ತಕದಲ್ಲಿ, ಐ ಆಮ್ ಆಲ್ಫಾ ಆ್ಯಂಡ್ ಒಮೆಗಾ, ನಾನೇ ಆರಂಭವೂ ನಾನು ಕೊನೆಯೂ ಆಗಿದ್ದೇನೆ. ಅವರು ಪರಬ್ರಹ್ಮವಾಗಿದ್ದಾರೆ. ಅವರಿಗೆ ಹುಟ್ಟು ಎಂಬುದಿಲ್ಲ, ಅವರಿಗೆ ಸಾವು ಎಂಬುದಿಲ್ಲ. ಅವರೇ ಜೀವನದ ಉಗಮವಾಗಿದ್ದಾರೆ. ಆ ದೇವರು ಪ್ರಭು ಯೇಸು ಕ್ರಿಸ್ತರಾಗಿದ್ದಾರೆ. ಐ ಆಮ್ ಹೂ ಐ ಆಮ್, ಇರುವವನಾಗಿ ಇರುವವನು ನಾನೇ ಎಂದು ಪ್ರಭು ಯೇಸು ಕ್ರಿಸ್ತರು ಹೇಳ್ತಾರೆ. ಆ ಪ್ರಭು ಯೇಸು ಕ್ರಿಸ್ತರು ನಮ್ಮನ್ನು ಕ್ಷಮಿಸಿದಾಗ ನಾವು ಇತರರನ್ನು ಕ್ಷಮಿಸದಿದ್ದರೆ ಇತರ ಸೇವಕರಿಗೆ ಬಹಳ ನೋವಾಗ್ತದೆ. ಅವರು ಬಂದು ದೇವರ ಮುಂದೆ ಅವರು ದೂರು ಕೊಡುತ್ತಾರೆ, ಯಾರನ್ನು ನೀವು ಕ್ಷಮಿಸಿದ್ದೀರೋ ಅವನು ಬೇರೆಯವರನ್ನು ಕ್ಷಮಿಸಲಿಲ್ಲ. ಆಗ ಮಹಾರಾಜ ಏನು ಮಾಡ್ತಾನೆ, ಯಾರನ್ನು ಅವನು ಕ್ಷಮಿಸಿದ್ದಾನೋ ಆ ಸೇವಕನನ್ನು ಹಿಂದಕ್ಕೆ ಕರೀತಾನೆ. ಹಿಂದಕ್ಕೆ ಕರೆದು ತನ್ನ ಮುಂದೆ ಅವನನ್ನು ಕರೆದು, ಎಲೇ ನೀಚ ಸೇವಕ. ಪ್ರಭು ಯೇಸು ಕ್ರಿಸ್ತರು ಒಂದು ವೇಳೆ ನಾವು ಕ್ಷಮಿಸದಿದ್ದರೆ ನಮ್ಮನ್ನು ಕೂಡ ಇದೇ ರೀತಿಯಲ್ಲಿ ಸಂಬೋಧಿಸ್ತಾರೆ, ಎಲೇ ನೀಚ ಸೇವಕ, ನಾನು ನಿನ್ನ ಮೇಲೆ ಕನಿಕರದಿಂದ ನಿನ್ನನ್ನು ಕ್ಷಮಿಸಿದೆ, ನೀನು ನಿನ್ನ ಸಂಗಾತಿ ಸೇವಕರನ್ನು ಕ್ಷಮಿಸಬೇಕಿತ್ತಲ್ಲವೇ. ಈಗ ಮಹಾರಾಜನು ಕೋಪದಿಂದ ಅವನು ಹಿಂತಿರುಗಿಸಬೇಕಾದಂಥ ಎಲ್ಲ ಸಾಲವನ್ನು ಕೊಡುವವರೆಗೆ ಅವನನ್ನು ಬಂಧನದಲ್ಲಿ ಇರಿಸರು. ಮಾತ್ರವಲ್ಲ, ಅವನನ್ನು ಕೇಡಿಗನ ಕೈವಶದಲ್ಲಿ ಕೊಟ್ಟರು. ಕೇಡಿಗೆ ಅಂದರೆ ಯಾರು? ಪವಿತ್ರ ಪುಸ್ತಕದಲ್ಲಿ ನಾವು ಓದ್ತೇವೆ, ಕೇಡಿಗೆ ಅಂದರೆ ಆ ಸೈತಾನ. ಆ ಸೈತಾನ ಏನು ಮಾಡ್ತಾನೆ? ಸೈತಾನ ನಮ್ಮನ್ನು ಪೀಡಿಸುತ್ತಾನೆ,
He tortures us. The Lord God hands us over to the torturers. ಸೈತಾನ್ ಅಂದರೆ ನಮಗೆ ಟಾರ್ಚರಿಗೆ ಒಳಪಡಿಸುವವರು. ಅದರಿಂದಲೇ ಎಷ್ಟೋ ಮಂದಿ ಕ್ಷಮಿಸದವರು ಏನಾಗ್ತಾರೆ, ಅವರಿಗೆ ವಿವಿಧ ರೀತಿಯ ಇನ್ಫೆಕ್ಷನ್ಗಳು ಬರ್ತವೆ. ಡ್ಯಾಂಡ್ರಫ್, ಕೂದಲು ಉದುರುವುದು, ಕುತ್ತಿಗೆ ನೋವು, ಸ್ಪಾಂಡಿಲೈಟಿಸ್, ಭುಜದ ನೋವು, ಕೈ ಮೇಲೆ ಹೋಗುವುದಿಲ್ಲ, ಕೆಳಗೆ ಬರುವುದಿಲ್ಲ, ಸೊಂಟ ನೋವು, ಆಸಿಡಿಟಿ, ಗ್ಯಾಸ್ಟ್ರೈಟಿಸ್, ಅರ್ಥ್ರೈಟಿಸ್, ಗಂಟುಗಳು ಏನು ಹೇಳ್ತಾರೆ, ಮೂಲೆ ಎಲುಬಿನ ಆ ಜಾಯಿಂಟ್ಸ್ ಪೇಯ್ನ್, ಸಂದುಗಳ ನೋವು, ಕೆಲವರಿಗೆ ಕಾನ್ಸ್ಟಿಪೇಷನ್, ಇನ್ನು ಕೆಲವರಿಗೆ ಪೈಲ್ಸ್, ಎಷ್ಟೋ ರೀತಿಯಲ್ಲಿ ಎಷ್ಟೋ ಮಂದಿ ನರಳುತ್ತಾರೆ. ಕಾರಣ ಏನು? ಅವರು ಕ್ಷಮಿಸಿಲ್ಲ. ನಾವೇನು ಮಾಡಬೇಕು? ನಾವು ಕ್ಷಮಿಸಬೇಕು. ಕ್ಷಮಿಸಿದಾಗ ದೇವರು ನಮ್ಮ ಪ್ರಾರ್ಥನೆಗಳನ್ನು ಆಲಿಸುತ್ತಾರೆ. ಮಾರ್ಕ ಬರೆದ ಶುಭ ಸಂದೇಶ 11ನೇ ಅಧ್ಯಾಯದಲ್ಲಿ 24ನೇ ಹಾಗೂ 25ನೇ ವಚನದಲ್ಲಿ ನಾವು ಓದ್ತೇವೆ, ನೀನು ಪ್ರಾರ್ಥನೆಗೆಂದು ನಿಂತುಕೊಂಡಾಗ ನೀನು ಏನನ್ನು ಪ್ರಾರ್ಥಿಸುವೆಯೋ ಅದನ್ನು ನೀನು ಈಗಾಗಲೇ ದೇವರಿಂದ ಪಡೆದುಕೊಂಡಿದ್ದೀ ಎಂದು ನಿನ್ನ ಹೃದಯದಲ್ಲಿ ನಂಬು, ಆಗ ನೀನು ನಂಬಿದೆಲ್ಲವೂ ಈಡೇರುವುದು. 25ನೇ ವಚನದಲ್ಲಿ ದೇವರು ಹೇಳ್ತಾರೆ, ನೀನು ಪ್ರಾರ್ಥನೆಗೆಂದು ನಿಂತುಕೊಂಡಾಗ ಯಾರ ಮೇಲೆ ಆದರೂ ನಿನಗೆ ದ್ವೇಷವಿದ್ದರೆ, ಯಾರಾದರೂ ನಿನಗೆ ಅನ್ಯಾಯ ಮಾಡಿದಿದ್ದರೆ ಅವರನ್ನು ನೀನು ಕ್ಷಮಿಸು. ತಂದೆಯಾದ ದೇವರು ನಿನ್ನನ್ನು ಕ್ಷಮಿಸುವರು ಮಾತ್ರವಲ್ಲ, ನಿನ್ನ ಎಲ್ಲ ಕೋರಿಕೆಗಳನ್ನು ಈಡೇರಿಸುವರು. ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ. ಪ್ರಿಯ ಸಹೋದರ ಸಹೋದರಿ, ಈ ದಿನಗಳಲ್ಲಿ ಒಂದು 6 ತಿಂಗಳ ಹಿಂದೆ ಒಬ್ಬ ಸಹೋದರ ಇಲ್ಲಿ ಬಂದಿದ್ದ. ವಿದೇಶದಲ್ಲಿ ಕೆಲಸ ಮಾಡ್ತಿದ್ದ. ಅವನ ಕೆಲಸವನ್ನೇ ಕಳೆದುಕೊಂಡಿದ್ದ. ಬಹಳ ಬೇಸರದಲ್ಲಿದ್ದ. ಇಲ್ಲಿ ಬಂದು ಕಣ್ಣೀರು ಸುರಿಸಿ ಹೇಳ್ತಾನೆ, ಫಾದರ್, ನನಗೆ 2 ಚಿಕ್ಕ ಮಕ್ಕಳಿದ್ದಾರೆ, ನನ್ನ ಹೆಂಡತಿಗೆ ಕೂಡ ಕೆಲಸ ಇಲ್ಲ, ಮನೆ ಕಟ್ಟಲಿಕ್ಕೆ ಶುರು ಮಾಡಿದ್ದೇವೆ, ಆ ಮನೆಯ ಕೆಲಸ ಯಾವಾಗ ಮುಗಿಯುವುದೋ ಗೊತ್ತಿಲ್ಲ, ಹಣದ ಕೊರತೆ ಇದೆ, ನನಗಾಗಿ ಪ್ರಾರ್ಥಿಸು ಫಾದರ್ ಎಂದು ಹೇಳುವಾಗ ನಾನು ಹೇಳಿದೆ, ನೀನು ಒಂದು ಒಳ್ಳೆಯ ಧ್ಯಾನ ಮಾಡು, ಇಲ್ಲಿ ಒಂದು ರಿಟ್ರೀಟ್ ಮಾಡು. ಅವನು ಧ್ಯಾನ ಮಾಡಲಿಕ್ಕೆ ಒಪ್ಪಿದ. ಧ್ಯಾನದ ಸಮಯದಲ್ಲಿ ನಾನು ಅವನಿಗೆ ಕೊಟ್ಟಂಥ ಸಂದೇಶ, ನೀನು ಕ್ಷಮಿಸಲಿಕ್ಕಿದೆ. ಅವನು ಹೇಳಿದ, ನಾನು ಕ್ಷಮಿಸಲಿಕ್ಕೆ ಆಗೋದಿಲ್ಲ, ನನ್ನ ತಂದೆ ತಾಯಿ ನನಗೆ ಬಹಳ ಅನ್ಯಾಯ ಮಾಡಿದ್ದಾರೆ, ನನ್ನ ಅಣ್ಣ ತಮ್ಮದರಿಗೆ ಎಲ್ಲ ಆಸ್ತಿ ಕೊಟ್ಟಿದ್ದಾರೆ, ನನಗೆ ಕೊಟ್ಟಿಲ್ಲ. ನಾನು ಹೇಳಿದೆ, ನಿನ್ನ ತಂದೆ ತಾಯಿಯನ್ನು ಕ್ಷಮಿಸು, ಆಗ ದೇವರು ನಿನ್ನನ್ನು ಆಶೀರ್ವದಿಸು. ಅವನಿಗೆ ಜ್ಞಾನೋದಯವಾಯಿತು. ಇಲ್ಲಿ ಧ್ಯಾನದ ಸಮಯದಲ್ಲಿ ಅವರನ್ನು ಕ್ಷಮಿಸಿದ ಆತ್ಮದಲ್ಲಿ. ಆಮೇಲೆ ಮನೆಗೆ ಹೋಗಿ ಅವರಲ್ಲಿ ರಾಜಿ ಸಂಧಾನ ಮಾಡಿಕೊಂಡ. ಆಮೇಲೆ ಅವರನ್ನು ಕರೆದು ಮತ್ತೆ ಇಲ್ಲಿ ಒಂದು ಧ್ಯಾನ ಮಾಡಿದ. ಆ ಧ್ಯಾನ ಮಾಡಿ ಹಿಂದಿರುಗಿ ಹೋಗಬೇಕಾದ್ರೆ ಒಂದೇ ವಾರದಲ್ಲಿ ಅವನಿಗೆ ಹೊಸ ಜಾಬ್ ಕಾಲ್ ಬಂತು. ವಿದೇಶದಲ್ಲಿ ಬಹರೇನಲ್ಲಿ ಮೊದಲು ಇದ್ದಂತಹ ಆ ಜಾಬ್ ಪೊಸಿಷನ್ಗಿಂತ ಇನ್ನೂ ಹೈಯರ್ ಪೊಸಿಷನ್, ಅದಕ್ಕಿಂತ ಒಳ್ಳೆಯ ಜಾಬ್, ಅದಕ್ಕಿಂತ ಒಳ್ಳೆಯ ಫೆಸಿಲಿಟೀಸ್, ಅದಕ್ಕಿಂತ ಒಳ್ಳೆಯ ಸಂಬಳ ಎಲ್ಲವೂ ಅವನಿಗೆ ಸಿಕ್ಕಿತು. ಈಗ ಅಲ್ಲಿಂದ ಬಹರೇನಿಂದ ಫೋನ್ ಮಾಡಿ ಹೇಳ್ತಾನೆ, ನಾನು ಕ್ಷಮಿಸಿದಾಗ ದೇವರು ನನ್ನನ್ನು ಆಶೀರ್ವದಿಸಿದರು, ನಾನು ಕ್ಷಮಿಸದಿದ್ದಾಗ ನಾನು ಹೃದಯದಲ್ಲಿ ಬಹಳ ನೋವನ್ನು ಅನುಭವಿಸಿದೆ. ನನ್ನ ಪ್ರೀತಿಯ ಸಹೋದರ ಸಹೋದರಿ, ನಾವು ಈಗ ಕಣ್ಣುಗಳನ್ನು ಮುಚ್ಚಿ ಧ್ಯಾನಿಸೋಣ. ನಾವು ಕ್ಷಮಿಸುವ ಅಗತ್ಯ ಎಷ್ಟಿದೆ. ನಾವು ಕ್ಷಮಿಸಬೇಕು. ನಾವು ರಾಜಿ ಸಂಧಾನ ಮಾಡಿಕೊಳ್ಬೇಕು. ಯಾರ ಮೇಲಾದರೂ ನಿನಗೆ ದ್ವೇಷವಿದ್ದರೆ ಇದೇ ಸಮಯದಲ್ಲಿ ಅವರನ್ನು ಕ್ಷಮಿಸು. ಯಾರು ನಿನಗೆ ಅನ್ಯಾಯ ಮಾಡಿದರೆ ಕೂಡ ಈ ಸಮಯದಲ್ಲಿ ಅವರನ್ನು ಕ್ಷಮಿಸು. ಅವರಲ್ಲಿ ಕ್ಷಮೆ ಕೇಳು. ನೀನು ಅವರನ್ನು ಕ್ಷಮಿಸು, ಅವರಿಗಾಗಿ ಪ್ರಾರ್ಥಿಸು. ಎಷ್ಟು ನೀನು ನಿನ್ನ ವೈರಿಗಳಿಗಾಗಿ ಪ್ರಾರ್ಥಿಸ್ತೀಯ, ಅಷ್ಟು ದೇವರ ಆಶೀರ್ವಾದಗಳನ್ನು ಇದೇ ಸಮಯದಲ್ಲಿ ನೀನು ಪಡೆಯುವಿಯ. ಪ್ರಭು ಯೇಸು ಕ್ರಿಸ್ತರೇ, ವಚನಾಮೃತ ಕಾರ್ಯಕ್ರಮದ ಪ್ರತಿಯೊಬ್ಬ ವೀಕ್ಷಕರನ್ನು ಆಶೀರ್ವದಿಸಿ, ಅವರ ಕಣ್ಣೀರನ್ನು ಒರೆಸಿರಿ, ಅವರ ಅಗತ್ಯಗಳನ್ನು ಪೂರೈಸಿರಿ, ಅವರ ಜೀವನದಲ್ಲಿ ಎಲ್ಲ ಒಳಿತನ್ನು ನೀವು ಮಾಡಿರಿ, ಅವರ ಕೋರಿಕೆಗಳ ಅನುಸಾರವಾಗಿ ನೀವು ಅವರನ್ನು ಆಶೀರ್ವದಿಸಿರಿ. ನೀವೇ ಏಕೈಕ ನಿತ್ಯ ಜೀವಂತ ದೇವರೆಂಬಂತಹ ಸತ್ಯವನ್ನು ಅವರಿಗೆ ಪ್ರಕಟಿಸಿರಿ. ನಿಮ್ಮನ್ನು ಆತ್ಮದಿಂದಲೂ ಸತ್ಯದಿಂದಲೂ ಅವರು ಆರಾಧಿಸುವಂತೆ ಮಾಡಿರಿ. ಪ್ರಭು ಯೇಸು ಕ್ರಿಸ್ತರೇ, ನಿಮ್ಮ ದಿವ್ಯ ನಾಮದಲ್ಲಿ, ಪವಿತ್ರ ನಾಮದಲ್ಲಿ, ಶಕ್ತಿಯುತವಾದ ನಾಮದಲ್ಲಿ ನಾನು ಪ್ರಾರ್ಥಿಸುತ್ತೇನೆ. ಆಮೇನ್. ಕರ್ತರು ನಿಮ್ಮೊಡನೆ ಇರಲಿ. ಸರ್ವಶಕ್ತ ದೇವರು, ಪ್ರಭು ಯೇಸು ಕ್ರಿಸ್ತರು, ಪ್ರಭು ಪಿತಾ ದೇವರು ಹಾಗೂ ಪವಿತ್ರಾತ್ಮರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ಆಮೇನ್. ಬಾ ಯೇಸುವಲ್ಲಿ ಬಾ, ನಿನ್ನ ಹೃದಯವ ಯೇಸುವಿಗೆ ತಾ, ನಿನ್ನ ಕಾಯುವ ಕುರುಬನವ, ನಿನ್ನ ಕಾಯುವ ಕುರುಬನವ. ಪ್ರೇಮಕ್ಕಾಗಿ ಅಲಿದು ಸೋತೆ ನೀನು, ನಂಬಿದವರ ಪ್ರೇಮವೆಲ್ಲ ಸುಳ್ಳು. ಪ್ರೇಮಕ್ಕಾಗಿ ಅಲಿದು ಸೋತೆ ನೀನು,
ನಂಬಿದವರ ಪ್ರೇಮವೆಲ್ಲ ಸುಳ್ಳು, ಜೀವ ಕೊಟ್ಟ ಪ್ರೇಮ ಉಂಟು ನೋಡು, ಸಿಲುಬೆ ಮರಣ ಸತ್ಯ ಪ್ರೇಮ ಕಾಣು, ಜೀವ ಕೊಟ್ಟ ಪ್ರೇಮ ಉಂಟು ನೋಡು, ಸಿಲುಬೆ ಮರಣ ಸತ್ಯ ಪ್ರೇಮ ಕಾಣು. ಬಾ ಯೇಸುವಲ್ಲಿ ಬಾ, ನಿನ್ನ ಹೃದಯವ ಯೇಸುವಿಗೆ ತಾ. ಬಾ ಯೇಸುವಲ್ಲಿ ಬಾ, ನಿನ್ನ ಹೃದಯವ ಯೇಸುವಿಗೆ ತಾ. ನಿನ್ನ ಕಾಯುವ ಕುರುಬನವ, ನಿನ್ನ ಕಾಯುವ ಕುರುಬನವ. ನಿಮಗೆ ಎಲ್ಲ ಒಳ್ಳೆಯದನ್ನೇ ದೇವರು ಮಾಡಲಿ. ಗಾಡ್ ಬ್ಲೆಸ್ ಯು ಆಲ್. ಪ್ರೈಸ್ ದ ಲಾರ್ಡ್.